ನಿಧನದಲ್ಲಿ ಒಂದು ಇದಾಲ ಮಲ್ಲ ಬೇರೆ ಮಲ್ದಿಜೆ ಮಾರೆ ಎನ್ನ ಅರ್ಧ ಜೀವನ ಹೆಚ್ಚಿನ ಒಂದು ಬಿಸ್ನೆಸ್ ಮಂದು ನಿಂದು ದಯಗಾರಿ ಪರಪರಿಗೆಂಡ ಫುಲ್ಲು ಈ ಪ್ರೋಗ್ರಾಮ್ ಮಲ್ಪನಿಟ್ಟು ಎರೆಗೆ ಒಂದು ಕ್ರೇಜ್ ಇತ್ತಂಡು ಐಟೆ ಮಸ್ತ್ ಜನ ಎನ್ಲಕ ಪ್ರಿಯಕ್ಕ ಲೆಕ್ಕ ಮಸ್ತ್ ಜನ ಕಲಾವಿದರನ್ನೇ ಆತನ ನೆಂಪು ಮಲ್ತಂದು ಭಾರಿಯಾತ ವರ್ಷ ನಮ್ಮ ಬಂಟ ಸಂಘ ಮುಲ್ಪ ಮುಂದುವರೆಡು ನಾಡಾರ್ನ ಕೊಡುಗೆಗಳನ್ನು ಪಂಪನೆ ನೆನಪು ಮಲ್ತಂದು ಸರ್ವೋತ್ತಮ ಶೆಟ್ಟರನ್ನ ಆರ ಕೊರೋನಾ ಚಿತ್ತನ ಕೊಡುಗೆಯನ್ನು ಗುರುತಿಸಿ ಆತ ನಮ್ಮ ಮಾತಾಡಲಿ ಪಡ್ತೋಗುತ್ತೆ ಗೌರವನ ಸಲ್ಲಿಕೆ ಮತ್ತೊಂದಿಲ್ಲ. ಜೀವನದಲ್ಲಿ ಸಮಸ್ಯೆಗಳು ಮಳೆಯ ಹನಿಗಳಿದ್ದಂತೆ ನಿಧಾನವಾಗಿ ಬರಲಿ ರಭಸವಾಗಿ ಬರಲಿ ನಮ್ಮಲ್ಲಿ ಆತ್ಮವಿಶ್ವಾಸವೆಂಬ ಛತ್ರಿ ಇರಬೇಕಂತೆ. ಅಂತಹ ಆತ್ಮವಿಶ್ವಾಸವನ್ನ ಹೊಂದಿ ಜೀವನದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿ ಅಂದ್ರೆ ಅದು ನಮ್ಮ ಸರ್ವೋತ್ತಮ ಶೆಟ್ಟಿ ಅವರು. ನಾವು ಯಾರ್ಯಾರ ಉದಾಹರಣೆಗಳನ್ನು ಹೇಳುತ್ತಾ ಕಾಲ ಕಳೆಯುವ ಬದಲು ನಾವು ಕೂಡ ಒಬ್ಬರಿಗೆ ಉತ್ತಮ ಉದಾಹರಣೆ ಆಗ್ಬೇಕಂತೆ, ಉತ್ತಮ ಮಾದರಿ ಆಗ್ಬೇಕಂತೆ, ಆದರ್ಶಪ್ರಾಯವಾಗಿರ್ಬೇಕಂತೆ. ಎಲ್ರಿಗೂ ಆದರ್ಶಪ್ರಾಯವಾಗಿರುವಂತಹ ವ್ಯಕ್ತಿ ಅಂದ್ರೆ ಅದು ನಮ್ಮ ಸರ್ವೋತ್ತಮ ಶೆಟ್ಟಿ ಅವರು. ಇದೀಗ ವಿಶೇಷ ಶೈಲಿಯಲ್ಲಿ ಸನ್ಮಾನ ಪತ್ರವನ್ನ ಓದ್ತಾರೆ. ಹಾಗೆ ಸನ್ಮಾನ ಕೂಡ ವಿಶೇಷ ಕಮಿಟಿ ಮಾತಾಡೋರ ಸ್ಟೇಜ್ ಬರೋದು ಆರ್ಗನೈಸಿಂಗ್ ಕಮಿಟಿ ಸರ್ವೋತ್ತಮ ಶೆಟ್ಟನ ಮಾನಾದಿಗೆ ಗೋಡಾದ ವಿಶೇಷವಾದ ಚಿಂತನ ಪರಿಕಲ್ಪನೆದೊಟ್ಟಿಗೆ ನಮ್ಮ ತುಳುನಾಡದ ಕಾಯಿ ಕಚಿಪು ಪಟ್ಟೆ ಸೀರೆ ಅಂಜನೆ ನೆಂಪುದ ಕಾಣಿಕೆ ವಿಶೇಷವಾದ ಚಿಂತನ ಫಲವಸ್ತು ಕಾಣಿಕೆ ಮಾತೆಲ್ಲ ಮುಖ್ಯ ಒಂದು ಈ ವೇದಿಕೆಯಲ್ಲಿ ಗೌರವವನ್ನು ತಂದಾಯ್ತು ಮತ್ತೊಂದಿಲ್ಲರು. ಮಣಿಪಾಲದ ಹತ್ತಿರ ಪರೀಕಾದಲ್ಲಿ ಮಟ್ಟಾರ್ ಪರಾರಿ ದಿವಂಗತ ಸೂರಪ್ಪ ಹೆಗ್ಡೆ ಮತ್ತು ಶ್ರೀಮತಿ ಸರಸ್ವತಿ ಶೆಟ್ಟಿ ದಂಪತಿಗಳ ಹಿರಿಯ ಮಗನಾಗಿ ಜನಿಸಿರುವ ತಾವು ಮುಂಬಯಿಯಲ್ಲಿ ಆರ್ಎ ಪೊದ್ದಾರ್ ಕಾಲೇಜಿನಲ್ಲಿ ವಾಣಿಜ್ಯ ಪದವಿಯನ್ನು ಪಡೆದಿರುವಿರಿ. ಮುಂಬೈ ಸಿಂಡಿಕೇಟ್ ಬ್ಯಾಂಕಿನಲ್ಲಿ 10 ವರ್ಷಗಳ ಕಾಲ ಉದ್ಯೋಗದಲ್ಲಿದ್ದು ನಂತರ ಗಲ್ಫಿನತ್ತ ಪ್ರಯಾಣ. ಅಬುಧಾಬಿಯಲ್ಲಿ ಉನ್ನತ ಹುದ್ದೆಯೊಂದಿಗೆ ಗಲ್ಫಿನಲ್ಲಿ ಜೀವನ ಪ್ರಾರಂಭ. ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಷನ್ ಸಂಸ್ಥೆಯಲ್ಲಿ ಅಬುಧಾಬಿಯಲ್ಲಿರುವ ಪ್ರತಿಷ್ಠಿತ ಇಂಡಿಯಾ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಸೆಂಟರ್ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ 1999, 2000ರಲ್ಲಿ ನಂತರ 2002-2003ರಲ್ಲಿ ಎರಡನೆಯ ಬಾರಿ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸಿರುವಿರಿ. ಅಬುಧಾಬಿ ಇಂಡಿಯನ್ ಸ್ಕೂಲಿನ ಆಡಳಿತ ನಿರ್ದೇಶಕ ಮಂಡಳಿಯಲ್ಲಿ 1997ರಿಂದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವಿರಿ. ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ನೆಲೆಸಿರುವ ಬಂಟರ ಸಮುದಾಯದ ಯುಎಇ ಬಂಟ್ ಸಂಘಟನೆಯನ್ನು ಕಳೆದ 4 ದಶಕಗಳಿಂದ ತಮ್ಮ ಸಂಘಟನಾ ಚತುರತೆಯಿಂದ ಪ್ರತಿಯೊಂದು ಸದಸ್ಯರು ನಾಯಕತ್ವ ಗುಣವನ್ನು ನಾಯಕತ್ವದಲ್ಲಿ 2006ರಲ್ಲಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು, ಬೆಂಗಳೂರಿನಲ್ಲಿ ಕಿರೀಟ ಪ್ರಶಸ್ತಿಯನ್ನು ಕರ್ನಾಟಕದ ಮುಖ್ಯಮಂತ್ರಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಂದ ಸ್ವೀಕಾರ. ಸಮಾಜ ಸೇವೆಗಾಗಿ 2009ರಲ್ಲಿ ಪ್ರತಿಷ್ಠಿತ ಆರ್ಯಭಟ ಪ್ರಶಸ್ತಿ, ಮಯೂರ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ ಹಾಗೂ ಇನ್ನಿತರ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳ ಸರಮಾಲೆಯನ್ನು ಧರಿಸಿರುವಿರಿ. ತಮ್ಮ ಜೀವನದಲ್ಲಿ ಯಶಸ್ವಿ ಹೆಜ್ಜೆಯಲ್ಲಿ 2 ಮಹಾನ್ ವ್ಯಕ್ತಿಗಳು ತಮಗೆ ಮಾದರಿಯಾಗಿದ್ದಾರೆ. ಭಾರತೀಯ ಹೆಮ್ಮೆಯ ವರಪುತ್ರ, ಸರಳ ಸಜ್ಜನಿಕೆಯ ಸಕಾರ ಮೂರ್ತಿ, ತುಳು ಮಣ್ಣಿನ ಮಗ, ಪುರಸ್ಕೃತ ಡಾಕ್ಟರ್ ಬಿ.ಆರ್. ಶೆಟ್ಟಿ ಅವರು ಮತ್ತು ಗುಲಾಮಗಿರಿಯಿಂದ ಮಾನವ ಕೋಟಿಯನ್ನು ಮುಕ್ತಗೊಳಿಸಿದ ವಿಶ್ವ ಮೆಚ್ಚಿದ ನೆಲ್ಸನ್ ಮಂಡೇಲಾ. ಸರ್ವರ